ಮಂಗಳೂರು ದಸರಡು ಎಂಚಿನಡಲ ವರ್ಷಕ್ಕೂ ಇಸೇ ಸತಿ ಉಪ್ಪುಂಡು ರಡ್ಡು ಸರತ 17 ಸಮಾಜಕ್ಕೂ ಅಗತ್ಯದ ವಿದ್ಯಾನಿಧಿ ಆರೋಗ್ಯ ನಿಧಿಗೆ ಚಾಲನೆ ಕೊಡ್ತಿದ್ದೇರು. ಈ ಸರ್ತಿ ಗೋಕರ್ಣನಾಥ ಆರೋಗ್ಯ ಕಾರ್ಡ್ ಬಿಡುಗಡೆ ಮಲ್ತದು 1,000 ಜನಕ್ಕೂ ಪಟ್ಟುಂಡು 10,000 ಜನಕ್ಕೂ ಅಧಿಕಾರಿ ನಿಘಂಟು ಮಲ್ತದಂದು ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿ ಕೋಶಾಧಿಕಾರಿ ಆರ್ ಪದ್ಮರಾಜ್ ಪಂತೇರು. ಕುತ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಬುಧಾರ ಕಾಂಡ 11:05 ನವದುರ್ಗೆ ಬೊಕ್ಕ ಶಾರದನ ಪ್ರತಿಷ್ಠೆ ಮಲ್ಪುಂಡು 14 ಬಯ್ಯ ಆಜಿ ಗಂಟೆಗೆ ಜನಾರ್ದನ ಪೂಜಾರಿಯರ್ನ ಗುರ್ಕರ್ಮೆಡ್ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಂಗಳೂರು ದಸರಾ ಉದಿಪನ ಮಲ್ಪುವೆರು. 17 ಚಂಡಿಕಾಯಾಗ 15 ಮಹಾ ಅನ್ನ ಸಂತರ್ಪಣೆ 14 ಬಯ್ಯಗ್ 4 ಗಂಟೆಗೆ ಮೆರವಣಿಗೆ ನಿಚ್ಚಲ ಬಯ್ಯಗ್ ನವಸಿರಿ ಕಲಾ ಸಂಭ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪುಣೊಂದು ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿ ಕೋಶಾಧಿಕಾರಿ ಆರ್ ಪದ್ಮರಾಜ್ ಸೋಮವಾರ ಕ್ಷೇತ್ರಡು ಸುದ್ದಿಕುಟ್ಟೋಡು ತಿರಿಪಾಯಿರು. ಬಿ ಜನಾರ್ದನ ಪೂಜಾರಿಯರ್ನ ಸಾರಥ್ಯುಡು ರಡ್ಡು ಸರತ 17ನೇ ದಸರಡು ವಿದ್ಯಾನಿಧಿ ಆರೋಗ್ಯ ನಿಧಿ ಇಂಚ ಮೂಜಿ ಸೇವಾ ಕಾರ್ಯಕ್ರಮಲೆಗ್ ಸಂಕಲ್ಪ ಮಲ್ತದು ಈ ಸೆಪ್ಟೆಂಬರ್ ಆ ಕಾರ್ಯ ನಡೆತದಂಡು. ಈ ಸರ್ತಿದ ಕುಡ್ಲ ದಸರಗು ಇಸೇಸ ಪಂಡಾವು ಗೋಕರ್ಣನಾಥ ಆರೋಗ್ಯ ಕಾರ್ಡ್ ಬಿಡುಗಡೆ ಕುಡ್ಲದ ಎಜೆ ಆಸ್ಪತ್ರೆದೊಟ್ಟಿಗೆ ಒಪ್ಪಂದ ಮಲ್ತದು ಬಿಪಿಎಲ್ ಕಾರ್ಡ್ ದಕ್ಲೆಗ್ 1,000 ಜನಕ್ಕೂ ಕಾರ್ಡ್ ಒದಗಾವ ಎಡ್ಮಿಟ್ ಆವಂದೆ ಪಿದಾಯಿಡ್ದೆ ಮರ್ದಗ್ ಬರ್ಪನಕ್ಲೆಗ್ 25% ಕಾಸನ ಮಾತಾ ವಿಭಾಗೊಡ್ಲ ಬುಡ್ಪೇರು. ಯೂನಿಟಿ ಆಸ್ಪತ್ರೆದಕ್ಕುಲ್ಲ ದುಂಬು ಪೈತೇರು ರಡ್ಡು ಸರತ 14 ದಸರಗಾನಗ ಜಿಲ್ಲೆಡ್ 10,000 ಜನಕ್ಕೂ ಆರೋಗ್ಯ ಕಾರ್ಡ್ ಕೊರ್ಪನ ಉದ್ದೇಶ ಉಂಡೊಂದು ಆರ್ ಪದ್ಮರಾಜ್ ಪಂಡೇರು. ಶೋಭಾಯಾತ್ರದ ಬಗೆಟ್ ಸುದ್ದಿಗಾರರಿಕೆಯನ್ನ ಪ್ರಶ್ನೆಲೆಗೆ ಜವಾಬ್ ಕೊಡ್ದು ಒಟ್ಟು 16 ಗಂಟೆ ದಾತು ಪುರ್ತುಡು ಶೋಭಾಯಾತ್ರೆ ಮುಗಿಪೆರೆ ಟ್ರಕ್ಕುಲು ಸೇರ್ನಂಚ ಸರ್ವೇರ್ಲ ಸಾಕಾರಕ್ಕೆಂದ ಪುಲ್ಯಕಾಂಡ 4 ಕ್ಷೇತ್ರಗೂ ಎತ್ತಡು ಕಾಂಡೆ ಆಜೇತ ಉಲೈ ಮೂರ್ತಿಲೆನ ನೀರುಗ ಪಾಡ್ದು ಮುಗಿಯೋಡು ಈ ಸರ್ತಿ ರಾಜ್ಯದ ಮಾತಾ ಜಿಲ್ಲೆಲೆಡ್ದಲ ಕಲಾಕೂಟದಕ್ಲು ಪಾಲ್ದೆತುನೆರಂದು ಪದ್ಮರಾಜ್ ಪಂಡೇರು. ಈ ಬಾರಿ 10ನೇ ತಾರೀಕಿನಂದು ಬುಧವಾರ ದಿವಸ ಬೆಳಿಗ್ಗೆ ಗುರುಪೂಜೆಯೊಂದಿಗೆ ಗುರು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭವಾಗಿ 11:50ಕ್ಕೆ ಸರಿಯಾಗಿ ನವದುರ್ಗೆ ಮತ್ತು ಶಾರದೆ ಪ್ರತಿಷ್ಠೆ ನೆರವೇರಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಬ್ಯಾಂಕ್ನ ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಮಮಲೇಶ್ವರ ರಾವ್ ಅವರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಲಿಕ್ಕಿದ್ದಾರೆ. 14ನೇ ತಾರೀಕಿಗೆ ಈ ಮಂಗಳೂರು ದಸರಾದ ಉದ್ಘಾಟನೆಯನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದಂತಹ ಸನ್ಮಾನ್ಯ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮೆಲ್ಲರ ಮಾರ್ಗದರ್ಶಕರು ನಮ್ಮ ಕ್ಷೇತ್ರದ ನವೀಕರಣದ ರೂವಾರಿಯಾದಂತಹ ಬಿ ಜನಾರ್ದನ್ ಪೂಜಾರಿ ಅವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಆಡಳಿತ ಮಂಡಳಿ ಗುರ್ಕಾರ್ಯರು ಎಚ್.ಎಸ್. ಸಾಯಿರಾಮ್, ಉರ್ಮಿಳಾ ರಮೇಶ್ ಕುಮಾರ್, ಹರಿಕೃಷ್ಣ ಬಂಟ್ವಾಳ, ಡಾ. ಬಿಜಿ ಸುವರ್ಣ, ಮಾಧವ ಸುವರ್ಣ, ರವಿಶಂಕರ ಮಿಜಾರ್, ಲೀಲಾಕ್ಷ ಬಿ ಕರ್ಕೇರ, ಡಾ. ಅನುಸೂಯ ಸಾಲ್ಯಾನ್, ಬಿಕೆ ತಾರನಾಥ, ಶೇಖರ ಪೂಜಾರಿ, ಡಿಡಿ ಕಟ್ಟೆಮಾರ್, ಚಿತ್ತರಂಜನ್, ರಾಧಾಕೃಷ್ಣ, ದೇವೇಂದ್ರ ಪೂಜಾರಿ, ಹರಿಶ್ಚಂದ್ರ ಸುದ್ದಿ ಕುಟುಡಿದ್ದರು.